ಕೊರೋನಾ ಸೋಂಕಿತ ರೋಗಿಯೋರ್ವನಿಗೆ ಆಕ್ಸಿಜನ್ ಬೆಡ್ ಸಿಗದೆ ಸ್ಟ್ರೆಚರ್ ಮೇಲೆ ನರಳಾಡಿ ಸಾವನ್ನಪ್ಪಿರುವ ಅಮಾನುಷ ಘಟನೆಯೊಂದು ವಿಜಯಪುರ ಜಿಲ್ಲೆಯ ಸಿಂದಗಿ ಪಟ್ಟಣದ ತಾಲೂಕು ಆಸ್ಪತ್ರೆಯಲ್ಲಿ ಸಂಭವಿಸಿದೆ. ಸಿಂದಗಿ ತಾಲೂಕಿನಲ್ಲಿ ಬ್ಯಾಕೋಡ ಗ್ರಾಮದ ನಿವಾಸಿ ಭೀಮಣ್ಣ ಚೋರಗಸ್ತಿ ಮೃತ ತೋರಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಇಲ್ಲದ ಕಾರಣ ಸ್ಥಳೀಯ ಆಸ್ಪತ್ರೆಗೆ ರೋಗಿಯನ್ನ ರವಾನಿಸಲಾಗಿತ್ತು. ಆದರೆ ಸಿಂದಗಿ ತಾಲೂಕು ಆಸ್ಪತ್ರೆಯಲ್ಲಿ ಕೂಡ ಆಕ್ಸಿಜನ್ ಇಲ್ಲದ ಕಾರಣ ರೋಗಿ ನರಳಾಡಿ ಪ್ರಾಣ ಬಿಟ್ಟಿದ್ದಾನೆ. ಈ ಸಾವಿಗೆ ಹೊಣೆಗ್ಯಾರು ಎಂಬುದು ಮಾತ್ರ ಪ್ರಶ್ನಾರ್ಹವಾಗಿದೆ. ಸರ್ಕಾರ ಕೊರೋನಾ ಸಾಂಕ್ರಾಮಿಕ ರೋಗ ಹರಡುವುದು ತಡೆಯುವಲ್ಲಿ ಹಾಗೂ ಆಕ್ಸಿಜನ್ ಪೂರೈಸುವಲ್ಲಿ ವಿಫಲವಾಗಿದೆ ಎಂದು ಸಾರ್ವಜನಿಕರು ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿಂದಗಿ ತಾಲೂಕಿನಲ್ಲಿ ಆಗುತ್ತಿರುವಂಥ ಇವತ್ತಿನ ಘಟನೆ, ಆಕ್ಸಿಜನ್ ಸಿಗದೆ ಬ್ಯಾಕೋಡ್ ಗ್ರಾಮದ ಯುವಕ ಸಾವನ್ನಪ್ಪಿದ್ದಾನೆ. ಆದ ಕಾರಣ ಆಕ್ಸಿಜನ್ ಕೊರತೆ ಸಿಂದಗಿ ತಾಲೂಕು ಮತ್ತು ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಆಗುತ್ತಿದೆ. ಹಾಗೂ ತಾಲೂಕಾಡಳಿತ ಮತ್ತು ಜಿಲ್ಲಾಡಳಿತಗಳು ನಾನು ಹೇಳುವುದೇನೆಂದರೆ, ಏನೂ ಇಲ್ಲ, ತಾಲೂಕಿನಲ್ಲಿ ಒಂದು 20-25 ಬೆಡ್ಗಳಿವೆ. ಈಗಾಗಲೇ ಇನ್ನೂ ಒಂದು 25ರಿಂದ 30 ಬೆಡ್ಗಳು ಕೂಡಲೇ ಸಿಂದಗಿ ತಾಲೂಕಿನಲ್ಲಿ ಆಗಬೇಕು. ಆಕ್ಸಿಜನ್ ಕೊರತೆಯೂ ತುಂಬ ಇದೆ. ಆಕ್ಸಿಜನ್ ಕೊರತೆಯನ್ನು ನೀಗಿಸಲು ಇವತ್ತು ಸಾಯಂಕಾಲ 5 ಗಂಟೆವರೆಗೆ ನಿಮಗೆ ಗಡುವು ನೀಡ್ತಾ ಇದ್ದೇವೆ. ಒಂದು ವೇಳೆ ಸಾಯಂಕಾಲ 5 ಗಂಟೆವರೆಗೆ ಆಕ್ಸಿಜನ್ ಪೂರೈಸದೇ ಹೋದಲ್ಲಿ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಕಾದರ್ ಪಾಷಾ, ಮೇಲಿನ ಮನೆ, ವಿ4 ನ್ಯೂಸ್ ಸಿಂದಗಿ.